Hey guys, welcome back to my YouTube channel guys. ಇವತ್ತು ಬಿಸಿಲಿಗೆ ಹೊರಟದ್ದು ಎಲ್ಲಿಗಂತ ನೀವು ಬ್ಲಾಗ್ ನೋಡ್ತಾ ಹೋಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೊರಟಿರುವಂಥದ್ದು. ಇಬ್ಬರಿದ್ದೇವೆ, ಬಿಸಿಲು ಬೇರೆ ಜೋರುಂಟು ಗೈಸ್, ಹಾಗೆ ಅದಕ್ಕೆ ತಲೆಗೆ ಒಂದು ದುಪ್ಪಟ್ಟ ಹಾಕಿಕೊಂಡಿರುವಂಥದ್ದು. ಬಿಸಿಲು ಇವಾಗ ಟೈಮು ಎಷ್ಟು 4 ಗಂಟೆ ಹತ್ರ ಆಗ್ತಾ ಬಂತು, ಆದರೆ ಇನ್ನೂ ಕೂಡ ಬಿಸಿಲು ಜೋರುಂಟು. ಅದಕ್ಕೆ ಒಂದು ದುಪ್ಪಟ್ಟ ಹಾಕ್ಕೊಂಡಿರುವಂಥದ್ದು ಗೈಸ್ ಇವತ್ತು ನಾನು ಒಬ್ಬನೇ ಅಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಬ್ಬಳೇ ಅಲ್ಲ, ಇವಳು ಕೂಡ ಇದ್ದಾಳೆ. ಎಸ್, ಅವಳು ಕೂಡ ಇದ್ದಾಳೆ. ಮತ್ತು ಅಲ್ಲಿ ಒಬ್ಬರು ಮೆಂಬರ್ ಜಾಯ್ನ್ ಆಗ್ತಾರೆ. ಇಬ್ಬರು ಟೋಟಲಿ ಮೂವರಿದ್ದೇವೆ ನಾವು. ಅಲ್ಲಿ ಅವರ ಮನೆಗೆ ಹೋಗ್ತೇವೆ, ಆವಾಗ ನಿಮಗೆ ಸಿಗ್ತಾರೆ ಗೈಸ್. ನೋಡುವ ಏನು ಮಾಡ್ತೇನೆ ಏನಿಲ್ಲ, ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ. ಮತ್ತು ಅವರು ಕರೆದಿದ್ದಾರೆ, ಯಾಕೆ ಕರೆದ್ರು ಅಂತ ಹೇಳಲಿಲ್ಲ. ನೋಡುವ ಗೈಸ್, ನಾವು ಫೈನಲಿ ರೀಚ್ ಆಗ್ತಾ ಬಂದ್ವಿ ಅವರ ಮನೆಗೆ. ಇದ್ದಾರಾ ಇಲ್ವಾ ಅಂತ ನೋಡುವ. ಗೇಟ್ ತೆಗಿಯುವ. ಎಸ್, ಇದ್ದಾರೆ ಗೈಸ್. ಹಾಯ್. ಮತ್ತೆ ಸಮಾಚಾರ? ವೆಲ್ಕಮ್ ಟು ನಮ್ಮ ಮನೆ. ಎಸ್, ಆಯಿತು. ಆಮೇಲೆ ಮತ್ತೆ ಕೂತ್ಕೊಳ್ಳಿ. ಒಬ್ಬರೇ ಇದ್ದೇನೆ ಆಲ್ರೆಡಿ, ಅರ್ಧ ಮುಗಿತು. ಗೈಸ್, ನಮಗೆ ಇವಾಗ ತಂಪು ಮಾಡಲಿಕ್ಕೆ ದ್ರಾಕ್ಷಿ ಕೊಟ್ಟಿದ್ದಾರೆ, ತಿನ್ನುವ. ಪಟ್ಟು ನಿನ್ನೆರು ಮಾರೆ. ಮತ್ತೆ ತಾಯಿಯಲ್ಲಿ ಹೋಗಿದ್ದಾರೆ. ಅಮ್ಮ ಒಂದು ಮದುವೆಗೆ ಹೋಗಿದ್ದಾರೆ, ನಾನು ಒಬ್ಬಳಿ. ಒಬ್ಬರೇ, ಅದಕ್ಕೆ ನಾನು ಕರೆದದ್ದು. ಬೋರ್ ಆಗ್ತದೆ ಅಂತ ಹೇಳಿ ಅಲ್ಲ? ಹೌದು. ಅದಕ್ಕೆ ನಾನು ಕರೆದದ್ದು. ಅದು ಇಲ್ಲಿ ಬ್ಲ್ಯಾಕ್ ಉಂಟಲ್ಲ, ಹಾಗೆ ಟಪ್ಪಲೆಲ್ಲ ಹಾಕಿದ್ದೇವೆ, ದೊಂಬು ಬರ್ತದೆ. ಗೈಸ್, ಇವಾಗ ಸಂಜೆ ಆಗ್ತಾ ಬಂತು, ಏನಾದರೂ ಒಂದು ತಿನ್ಬೇಕಂತ ಆಗ್ತಾ ಉಂಟು. ಅದಕ್ಕೆ ಏನಾದರೂ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ಮಾಡುವ ಅಲ್ವಾ? ರೆಸಿಪಿ ಮಾಡುವ. ಎಂತ ರೆಸಿಪಿ ಮಾಡುವ? ಯಾವುದಾಗ್ಬೋದು? ಯಾವುದೀಗ? ಒಂದು ಸ್ವೀಟ್ ಮಾಡುವ. ಓಕೆ, ಯೂಟ್ಯೂಬಲ್ಲಿ ನೋಡಿದ್ದೇನೆ. ಓಕೆ, ಈಗ ಸ್ವೀಟ್ ಮಾಡುವ, ಹೋಗುವ. ಎಸ್ ಗೈಸ್, ಇವಾಗ ನಾವು ಕಿಚನಿಗೆ ಬಂದಿದ್ದೇವೆ. ಯಾವ ರೆಸಿಪಿ ನಮ್ಮೋ ನಂತರ ಇವತ್ತು ನಾನು ಹೋಳಿಗೆ ಮಾಡ್ತೇನೆ. ಇವತ್ತು ನಾವು ಹೋಳಿಗೆ ಮಾಡ್ತಿದ್ದೇವೆ ಗೈಸ್. ಹೋಗ್ಲಿಕ್ಕೆ ಓಕೆ, ಬನ್ನಿ. ಇವರು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೋಡುವ. ಫಸ್ಟಿಗೆ ಮೈದಾ ಹುಡಿ ಎಷ್ಟು ಹಾಕ್ಬೇಕು? ಹಾಕಿ ಒಂದು ಅಂದಾಜಿಗೆ ಇಷ್ಟು. ನಂಗೆ ಅಳತೆ ಗೊತ್ತಿಲ್ಲ, ಅದಕ್ಕೆ ಕೈಯಲ್ಲಿ ಹಾಕ್ತಿದ್ದೇನೆ. ಕೈಲ್ ಮೀನ್ಸ್ ಸೌಟ್. ಇಷ್ಟು ಸಾಕು. ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು. ಮತ್ತೆ ಮಂಜಲ್ ಪುಡಿ, ಅರಶಿನ. ಪುಡಿ ಎಲ್ಲಿ ಹೋಗಿದೆ? ಅರಿಶಿನ ಮತ್ತು ಚಂದನದ ಗುಣಗಳ ನಂತು. ಅರಶಿನ ಸ್ವಲ್ಪ, ಮಂಜಲ್ ಸ್ಮೆಲ್ ಬರ್ತದೆ. ಜಾಸ್ತಿ ಹಾಕ್ಬಾರ್ದು ಗೈಸ್, ಜಾಸ್ತಿ ಹಾಕಿದ್ರೆ ಅದು ಕಮ್ಮಿ ಅನಿಸ್ತದೆ. ಇವಾಗ ಏನು ಮಾಡಬೇಕು? ಮಿಕ್ಸ್ ಮಾಡುದಾ? ಇವಾಗ ನೀರು ಹಾಕಿ ಮಿಕ್ಸ್ ಮಾಡಲಿಕ್ಕಲ್ಲ? ನೀರು ಹಾಕಬೇಕು, ಮತ್ತೆ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಬೇಕು ನಾವು. ಆಯಿಲ್? ಎಸ್. ಇವಾಗ ಆಯಿಲ್ ಹಾಕ್ತಿದ್ದಾರೆ. ಆಯಿಲ್ ಅದು ತೆಂಗಿನ ಆಯಿಲ್ ಅಲ್ಲ? ತೆಂಗಿನ ಕೋಕೋನಟ್ ಆಯಿಲ್. ಓಕೆ. ಮತ್ತೆ ನಾವೆಂತ ಗೊತ್ತುಂಟ, ಕೆಲವರೆಲ್ಲ ಈ ಅಡಿಗೆ ಮಾಡ್ತಾರಲ್ಲ, ಮೊದಲೇ ಪ್ರಿಪೇರ್ ಮಾಡ್ತಾರೆ. ನಾವು ಎಂತ ಮಾಡೋದು, ನಾವಲ್ಲೆಲ್ಲ ಎಲ್ಲೆಲ್ಲೆಲ್ಲಿ ಉಂಟದು ಫಸ್ಟಿಗೆ ಹುಡುಕಿ ರೆಸಿಪಿ ಡಿಸೈಡ್ ಮಾಡೋದು. ಹೌದು. ಹೀಗೆ ಸ್ವಲ್ಪ ನೀರು ಹಾಕಬೇಕು. ಹತ್ತಿರ ಬನ್ನಿ.
ಇದು ಎಂತ ತುಂಬ ಹೋಳಿಗೆ ಎಲ್ಲ ಮಾಡಲಿಕ್ಕಿಲ್ಲ. ನನಗೆ, ದೀಪನಿಗೆ, ಪೂಪಿಗೆ 3 ಹೋಳಿಗೆ. ಚಂದ ಮಿಕ್ಸ್ ಮಾಡಬೇಕು. ಚಪಾತಿಗೆ ಆಗುವಷ್ಟು ಗಟ್ಟಿ ಆಗಬೇಕು. ಹೌದು, ಥರ ಆಗಬೇಕು. ನೀವು ಇದನ್ನು ಎಲ್ಲಿ ಕಲ್ತದ್ದು? ಆ್ಯಕ್ಚುಲಿ ಈ ರೆಸಿಪಿಯನ್ನು ಕಂಡು ಹುಡುಕಿದ್ದೆ ನಾನು. ಗೈಸ್, ಈ ರೆಸಿಪಿಯನ್ನು ಕಂಡು ಹುಡುಕಿದವರು ಇವರಂತೆ. ನೋಡು ಹೇಗಾಗ್ತದೆ ಅಂತ. ಚಂದ ಇದು ತೆಂಗಿನ ಎಣ್ಣೆ ಹಾಕಿ ಹೀಗೆ ಹೀಗೆ ಕಲಸಬೇಕು. ಹೀಗೆ ಬರಬೇಕು ನೋಡಿ, ಕಾಣ್ತದ? ಹೀಗೆ ಬರಬೇಕು. ಮತ್ತು ನಾವು ಅದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡುವ. ಕಂಟೆಂಟ್ ಕ್ರಿಯೇಟರ್ ಹತ್ರವೇ ಇವತ್ತು ತಾರೈತಿರಪ್ಪ ಒಂದಲ್ಲೇ. ಕಾಯಿ ಹೋಳಿಗೆ ಮಾಡ್ತಾ ಇದ್ದೇವೆ, ಹಾಗಾಗಿ ಅವಳ ಹತ್ರವೇ ತಾಳೆ ಇಕ್ಕದಾದು ಬಂತದೆ ತುರಿಯುವುದು ತುರಿತಾ ಇದ್ದಾಳೆ. ಬೇಗ ಬೇಗ ಸ್ವಲ್ಪ. ಎಷ್ಟು ಬೇಕು? ಇದು ಫುಲ್ ಬೇಕಾ? ಅದು ಸ್ವಲ್ಪ ಹಾಕ ಅಂತ, ಸ್ವಲ್ಪ ಸಾಕಷ್ಟು ಸಾಕು. ಸಾಕಾ? ಹಾಂ, ಇದು ಫಿನಿಶ್ ಮಾಡ್ಬೇಕು ಹೀಗೆ. ಮಾಡು. ಮತ್ತೆ ತಾಯಿ ಬೈದ್ರು, ಇದು ಯಾರು? ಇಲ್ಲ, ಅದು ನಾನು ತಂದದಲ್ಲ, ಅದಕ್ಕೆ ಬೈಯುವುದಿಲ್ಲ. ಇದು ಯಾರು ಇದೆ? ಸ್ವಲ್ಪ ಕೊಪ್ಪರ ಲಕ್ಕಿತ್ತು ಅದರಿಂದ ಬಂದದ್ದು. ಜಾಯ್ನ್ ಆದ್ರು ಈಗ ನಮ್ಮ ಜೊತೆ. ನನ್ನ ಅಮ್ಮ ಮನೆಗೆ ಎಂತೆಲ್ಲ ತಂದಿದ್ದಾರೆ ನೋಡುವ. ನೋಡುವ. ಇವತ್ತು ಚಂದ ಇದ್ದೀರಾ? ಮೊನ್ನೆಲ್ಲ ಹೇಳ್ತಿದ್ರಲ್ಲ ನೀವು, ಎಂತ ನನ್ನ ಕುರಪ್ಪಟ್ಟು ಡ್ರೆಸ್ಸಲ್ಲಿ ತೋರಿಸುದಂತ. ಇವತ್ತು ಚಂದ ಕಾಣ್ತಿದ್ದೀರಾ. ಇವತ್ತು ಸ್ಲಿಮ್ ಆಗಿ ಕಾಣ್ತಾರಲ್ಲ ಈ ಸಾರಿಯಲ್ಲಿ. ಹೌದು. ಯಾ, ಮತ್ತೊಂದು ಟವಲ್. ಇದು ಹಲಸಿನ ಹಪ್ಪಳ. ಹಲಸಿನ ಹಪ್ಪಳ. ಇದು ಉದ್ದು ಉದ್ದಿನ ಬೇಳೆ. ಕೊತ್ತಂಬರಿ. ನಂದಿನಿ ಪರಿಶುದ್ಧ ಹಾಲು. ಇದು ನನಗೆ ಕಾಯಿಸ್ಲಿಕ್ಕೆ. ಇಂದು ಚಂಡೆ ಆಯ್ತು ನಮ್ಮ ಜೀವದಾರಿ. ಒಟ್ಟಾಯ್ತು ಜವಾಯಿಸಿಡತ್ತ. ಇದು ಪದಿಂಗಿ. ಇಂದು ಕಡಲೆಬೇಳೆ ಉಂಡ ನಮ್ಮಿಂದ ಬತ್ತಂದತ್ತನ. ಕಡಲೆಬೇಳೆ ಹೆಚ್ಚಿ ಒಣಗ್ತಾನೆ ಎಂಕ್ ಅವು ಯಾನ ಅಂಗಡಿಗೆ ಹೋದು ಬತ್ತನೆ ಎಡ್ಕೊಂಡು ಅಂತಾನೆ ಎಂಕ್ ಅತ್ತು ಕೊಪ್ಪ ಮೀನು 19 ಉಂಡ. ಇದು 5 ರೂಪೀಸ್ ಇದ್ದಲ್ಲ. ಇದು ಒಳ್ಳೇದಾಗುದಾ ಅಲ್ಲ ಮತ್ತೊಂದು ಮ್ಯಾಗಿ ಒಳ್ಳೇದಾಗುದಾ? ಸೇಮ್ ಅಲ್ಲ ಎರಡು ಕೂಡ? ಮ್ಯಾಗಿ ಇದೊಂಥರ ಬೇರೆ ಟೇಸ್ಟ್. ಇದ್ರದ್ದು ಬೇರೆಯಾ? ನಾನಿದು ಟ್ರೈ ಮಾಡಲಿಲ್ಲ. ಮ್ಯಾಗಿ ಆದ್ರೆ ಟ್ರೈ ಮಾಡಿದ್ದೇನೆ. ಹೌದಾ? ಇದೊಂಥರ ಟೊಮೆಟೊ. ಇದು ಮಾಡುವ ಈಗ. ಸೊ ಬೆಲ್ಲನ ಸ್ವಲ್ಪ ಬೆಲ್ಲ ಹಾಕ್ಬೇಕಲ್ಲ ಸ್ವೀಟಿಗೆ. ಸ್ವಲ್ಪ ಅಲ್ಲ, ಜಾಸ್ತಿ ಹಾಕ್ಬೇಕು. ನಮ್ಮ ಹತ್ರ ತುಪ್ಪ ತರಲಿಲ್ಲ. ಸ್ವಲ್ಪ ತೆಂಗಿನಕಾಯಿ, ತೆಂಗಿನ ತುರಿ ಲಾಂಗ್ ಆಯ್ತು ಮಸ್ತ್. ಬಾಳೆ ಎಲೆ ಬೇಕು. ಇವರ ತೋಟಕ್ಕೆ ಹೋಗುವ. ಇಲ್ಲಿ ತೋಟ ಉಂಟು, ಚಿಕ್ಕದಾದ ತೋಟ, ಚೊಕ್ಕದಾದ ತೋಟ. ಇಲ್ಲಿ ನೋಡಿ, ಇದಕ್ಕೆ ನಮ್ಮ ಹತ್ರ ಬಚ್ಚಿರೆ ಉಂಟು. ಬಚ್ಚಿರೆ ಬೊಕ್ಕ ಬಚ್ಚಿರೆ ತಿಂದು ತೋಟ. ಬಚ್ಚಿರೆ ಮೀನ್ಸ್ ಎಲೆ ಅಡಿಕೆ. ಅಡಿಕೆ ಅಲ್ಲ, ಎಲೆ ಎಲೆ ವೀಳ್ಯದೆಲೆ. ಸೊ ನಾವೀಗ ನಮ್ಮಲ್ಲಿ ಕೆಳಗೆಲ್ಲ ಇದು ಬಾಳೆದ್ದು ಮರ ಉಂಟು. ಆದರೆ ಸುಲಭದಲ್ಲಿ ಸಿಗುದಾಗಬೇಕಲ್ಲ, ಅದಕ್ಕೆ ಇಲ್ಲಿ ಹತ್ತಿರದಲ್ಲಿ ಉಂಟಲ್ಲ. ಹಾಗೆ ನಮಗೆ ಬೇಕಂತ ಹೇಳಿದರೆ ಫ್ರೆಶ್ ಕೊಯ್ದು ನೋಡಿ ಎಷ್ಟು ಉಂಟು. ಆಪ್ಷನ್ ಉಂಟು ನಮಗೆ ಅದರಲ್ಲಿ. ದೊಡ್ಡದು ಬೇಕಾ, ಸಣ್ಣದು ಬೇಕಾ, ಹೀಗೆ ಇರ್ದುಂಟಲ್ಲ. ಇದು ಕತ್ತಿ ಶಾರ್ಪ್ ಇರಬೇಕು. ಹೀಗೆ ಮಾಡಿ ಕೊಯ್ಬೇಕು. ಕಡಿ ಚಂದ. ಅದರಲ್ಲಿ
ನಾವು ಮನೆಯೊಳಗೆ ಹೋಗುವಾಗ ಒಂದು ಈ ಥರದ್ದು ಬಾಳೆ ಎಲೆ ತಕೊಂಡು ಹೋಗಬಾರ್ದು, ಯಾಕೆಂತ ನನಗೆ ಸಹ ಗೊತ್ತಿಲ್ಲ. ಅದಕ್ಕೆ ಈ ಥರ ಪೀಸ್ ಮಾಡಿ ಎರಡಾಗ್ತದೆ, ಅದನ್ನ ಎರಡನಿಗೆ ತಕೊಂಡು ಒಂದು ಚಿಕ್ಕದಾದ ಪೀಸ್ ಆದ್ರೂ ಬೇಕು. ಮತ್ತೆ 3 ಸಹ ತಕೊಂಡು ಹೋಗ್ಲಿಕ್ಕೆ ಬಾರ್ದಂತೆ. 3 ಸತ ಮೂರು ಮತ್ತು ಒಂದು ಬಾಳೆ ಎಲೆಯನ್ನು ತಕೊಂಡು ಹೋಗುವಂತ ಕ್ರಮ ಇಲ್ಲ ಅಲ್ಲ. ಇದು ಲಾಸ್ಟ್ ಒನ್ ಹೋಳಿಗೆ. ಲಾಸ್ಟ್ ಒಂದು ಇನ್ನು ನಮ್ದು ಹೋಳಿಗೆ ಫಿನಿಶ್ ಇದಾದ್ರೆ ಇಲ್ಲಿ 3 ಹೋಳಿಗೆ ರೆಡಿಯಾಗಿದೆ. ಇದು 4ನೇ. ಇನ್ನೊಂದು ಇದರಲ್ಲಿ ಚಹಾ ಇಡ್ತಿದ್ದಾರೆ. ಚಹಾ ಮತ್ತು ಹೋಳಿಗೆ. ಯಾವ ಇವೆಲ್ಲ ಇಪ್ಪಿ ನೂಡಲ್ಸ್ಗ ಇಪ್ಪಿ ನೂಡಲ್ಸ್ಗೆ ನೀರಿಟ್ಟದ್ದು. ನಾನೇನೋ ಚಾಕೇನು ಅನ್ಕೊಂಡು ಚಹಾ ಮತ್ತೆ ಮಾಡ್ತಾರಂತೆ. ಫೈನಲಿ ರೆಡಿಯಾಗಿದೆ ನಮ್ಮ ಹೋಳಿಗೆ ಗೈಸ್. ಎಸ್, ಹೋಳಿಗೆ ರೆಡಿಯಾಗಿದೆ, ಕಾಯಿ ಹೋಳಿಗೆ. ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ, ಜೊತೆಗೆ ಮ್ಯಾಗಿ ಕೂಡ. ಸ್ಪಾನ್ಸರ್ ಚೈತನ್ಯ ಎಂ. ಮತ್ತೆ ನಾವು ನಮ್ಮ ಮನೆಯಲ್ಲಿ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಟ್ಟಿನ ಸೆಕೆಗೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಟಾಟಾ, ಬಾಯ್ 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 ಗೈಸ್. ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೇವೆ. ಅಲ್ಲಿವರೆಗೂ ವಾಚಿಂಗ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.